ದಶಕದ ಹಿಂದೆ ದ್ವೀಪ ರಾಷ್ಟ್ರದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಬಹರೇನ್ ವಿಶ್ವಕರ್ಮ ಸಮುದಾಯ ಸಂಘಟನೆಯಾದ ವಿಶ್ವಕರ್ಮ ಸೇವಾ ಬಳಗವು ಇದೀಗ ದಶಕದ ಸಂಭ್ರಮದಲ್ಲಿದ್ದು ಈ ದಶಮಾನೋತ್ಸವವನ್ನು ವಿಶ್ವಕರ್ಮ ಪೂಜೆಯೊಂದಿಗೆ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಈಗಾಗಲೇ ಅನೇಕ ರೂಪುರೇಷೆಗಳನ್ನು ಹಾಕಿಕೊಂಡಿದೆ. ಇದೇ ಡಿಸೆಂಬರ್ 13ರಂದು ಈ ಕಾರ್ಯಕ್ರಮ ಬಹರೇನ್ನ ಮನಮಾದಲ್ಲಿರುವ ಇಂಡಿಯನ್ ಕ್ಲಬ್ನ ಸಭಾಂಗಣದಲ್ಲಿ ನಡೆಯಲಿದೆ. ನಾಡಿನ ಹೆಸರಾಂತ ವಾಸ್ತುಶಾಸ್ತ್ರಜ್ಞ, ಅನರ್ಘ್ಯರತ್ನ ತಜ್ಞ ಹಾಗೂ ಜ್ಯೋತಿಷ್ಯ ಶಾಸ್ತ್ರಜ್ಞ ಶ್ರೀ ಅಶೋಕ್ ಪುರೋಹಿತ್ ರವರು ಈ ವಿಶ್ವಕರ್ಮ ಪೂಜೆಯ ವಿಧಿವಿಧಾನಗಳನ್ನು ನೆರವೇರಿಸಲು ವಿಶೇಷವಾಗಿ ದ್ವೀಪಕ್ಕೆ ಆಗಮಿಸಲಿದ್ದು, ಇವರ ಪೌರೋಹಿತ್ಯದಲ್ಲಿ ಬೆಳಗ್ಗೆ 9:30 ಗಂಟೆಗೆ ಸರಿಯಾಗಿ ಕಲಶ ಪ್ರತಿಷ್ಠಾಪಿಸಿ ವಿಶ್ವಕರ್ಮ ಆರಾಧನೆಗೆ ಚಾಲನೆಯನ್ನ ನೀಡಲಾಗುವುದು. ಭಜನಾ ಕಾರ್ಯಕ್ರಮದೊಂದಿಗೆ ಮಹಾಪೂಜೆ ಹಾಗೂ ಮಹಾಮಂಗಳಾರತಿಯ ನಂತರ ಮಹಾಪ್ರಸಾದದ ಅಂಗವಾಗಿ ನೆರೆದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿಶ್ವಪ್ರಸಿದ್ಧ ಕಲಾವಿದ ಶ್ರೀ ಪುತ್ತೂರು ನರಸಿಂಹ ಆಚಾರ್ಯರವರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನದ ಊಟದ ನಂತರ 3 ಗಂಟೆಗೆ ಸರಿಯಾಗಿ ನೆರೆದ ಭಕ್ತಾದಿಗಳ ಎದುರಲ್ಲಿ ಸಾಂಸ್ಕೃತಿಕ ಲೋಕ ತೆರೆದುಕೊಳ್ಳಲಿದ್ದು, ನಾಡಿನ ಹೆಸರಾಂತ ಗಾಯಕ ಕರಾವಳಿಯ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಖ್ಯಾತಿಯ ದಿನೇಶ್ ಕಿನ್ನಿಗೋಳಿಯವರು ತಮ್ಮ ತಂಡದೊಂದಿಗೆ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಬಹ್ರೈನ್ನ ಖ್ಯಾತ ನೃತ್ಯ ನಿರ್ದೇಶಕರಾದ ಪ್ರೀತಂ ಆಚಾರ್ಯ ಇವರ ನೃತ್ಯ ನಿರ್ದೇಶನದಲ್ಲಿ ವೈವಿಧ್ಯಮಯವಾದ ನೃತ್ಯ ಪ್ರದರ್ಶನಗಳು ರಂಗದಲ್ಲಿ ಮೂಡಿಬರಲಿದೆ. ವಿಶೇಷ ಆಕರ್ಷಣೆಯಾಗಿ ನಾಡಿನ ಖ್ಯಾತ ಹಾಸ್ಯ ಕಲಾವಿದರಾದ ಉಮೇಶ್ ಮಿಜಾರು ಹಾಗೂ ತಂಡದವರಿಂದ ತೆಲಿಕೆದ ಗೊಂಚಿಲ್ ಎನ್ನುವ ಹಾಸ್ಯ ಪ್ರಹಸನಗಳು ಕೂಡ ಪ್ರದರ್ಶನ ಕಾಣಲಿದೆ. ಶ್ರೀ ವಿಶ್ವಕರ್ಮ ಸೇವಾ ಬಳಗದ ಪ್ರಸಕ್ತ ಸಾಲಿನ ಅಧ್ಯಕ್ಷರಾಗಿ ಜಗದೀಶ್ ಆಚಾರ್ಯರವರು ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಶ್ರೀಯುತರ ನೇತೃತ್ವದಲ್ಲಿ ಕಾರ್ಯಕ್ರಮದ ಪೂರ್ವ ತಯಾರಿಯು ಅತ್ಯಂತ ಭರದಿಂದ ಸಾಗ್ತಾ ಇದೆ. ದ್ವೀಪದ ಕನ್ನಡ ತುಳು ಸಮುದಾಯದ ಎಲ್ಲರಿಗೂ ಪ್ರವೇಶ ಮುಕ್ತವಾಗಿದ್ದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಜಗದೀಶ್ ಆಚಾರ್ಯರವರು ಕೇಳಿಕೊಂಡಿದ್ದಾರೆ. ಕಾರ್ಯಕ್ರಮದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಶ್ರೀಯುತರನ್ನ ದೂರವಾಣಿ ಸಂಖ್ಯೆ 39004525 ಮುಖೇನ ಸಂಪರ್ಕಿಸಬಹುದು. ಕಮಲಕ್ಷ ಮೇನ್ V4 ನ್ಯೂಸ್ 24/7 ಬಹ್ರೈನ್.